ಪ್ರೀತಿಯ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇಂದಿನ ಮಂಕುತಿಮ್ಮನ ಕಗ್ಗ ಜ್ಞಾನದ ಬೆಳಕು ಸರಣಿ ಕಾರ್ಯಕ್ರಮ 95. ನಾನು ಕರುಣಾಕರ ಬೆಳಕೂರು, ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಬನ್ನಿ ಇಂದಿನ ಕಗ್ಗವನ್ನ ಕೇಳಿ ಬರೋಣ. ತಿರುಗಿ ತಿರುಗುತ್ತೆ ಗುಗುರಿತಾನೆ ಸೋತು ತಿರುಗುವುದು ತನ್ನ ಬಲವ ತಾಂ ಕಳೆದು ನರನು ಮಂತೆಯ ಸುತ್ತಿ ಕಡೆಗೊಂಡು ದಿನ ತೆರುವನ ಸ್ಥಿತಿಯದರೆಗೆ ಮಂಕುತಿಮ್ಮ ತೆರುವನ ಸ್ಥಿತಿಯದರೆಗೆ ಮಂಕುತಿಮ್ಮ. ಬಂಧುಗಳೇ, ನಾವೆಲ್ಲರೂ ಕೂಡ ಬಾಲ್ಯದಲ್ಲಿರುವಾಗ ಹಲವು ಬಗೆಯ ಆಟಗಳನ್ನ ಆಡಿ ಆ ಆಟಗಳೊಂದಿಗೆ ಪಾಠವನ್ನು ಕೂಡ ಕಲಿತೀವಿ. ಕಲಿಯುತ್ತಾ ಬದುಕನ್ನ ಕಟ್ಟಿಕೊಂಡಿದ್ದೇವೆ. ಅಜ್ಜನ ಕಾಲದ ದಿನಗಳು ಎಷ್ಟೊಂದು ಸುಂದರವಾಗಿತ್ತು. ಅಜ್ಜಿಯ ಕಥೆಗಳು ಎಷ್ಟೊಂದು ಸವಿ ನೆನಪುಗಳಾಗಿತ್ತು. ಆದರೆ ಇಂದಿನ ಆಧುನಿಕ ಜಗತ್ತಿನಲ್ಲಿ ಅನುಭವದಲ್ಲಿ ಕಲಿಯುವುದಕ್ಕಿಂತ ನೋಡಿ ಕಲಿಯುವ ಕ್ರಿಯೆಗಳೇ ಅಧಿಕವಾಗ್ತಾ ಇದೆ. ಅಭ್ಯಾಸಗಳು, ಪ್ರಯೋಗಗಳು ಎಲ್ಲವೂ ಅಲ್ಪ ಆಗ್ತಾ ಇದೆ. ಅನುಭವದ ಕೊರತೆ ಉಂಟಾಗುತ್ತಿರುವುದು ಎಲ್ಲ ಕ್ಷೇತ್ರಗಳಲ್ಲಿ ಕಾಣ್ತೇವೆ. ಬೇರೆ ಬೇರೆ ಕಾರಣಗಳು ಕೂಡ ಇದ್ದಾವೆ. ಅಲ್ಲಿ ಚಿಕ್ಕವರಿದ್ದಾಗ ಹೆಚ್ಚಿನವರು ಬುಗುರಿ ಆಟವನ್ನು ನೋಡಿದ್ದೀರಿ, ಅಥವಾ ಆ ಬಣ್ಣದ ಬುಗುರಿಯೊಂದಿಗೆ ನೀವು ಆಟ ಕೂಡ ಆಡಿದ್ದೀರಿ. ಆ ಆಟದಲ್ಲಿ ಚಾಟಿಯೊಂದಿಗೆ ಬುಗುರಿಯನ್ನ ಬೀಸುವ, ತಿರುಗಿಸುವ ಆ ಚಾಕಚಕ್ಯತೆ ಬೇಕು. ಬುಗುರಿ ತಿರುಗುವಾಗ ಆ ಕ್ಷಣವೇ ಒಂದು ರೋಮಾಂಚನ ಅನುಭವವನ್ನು ಕೊಡ್ತದೆ. ಚಾಟಿಯನ್ನ ಬಿಗಿದು ಸುತ್ತಿದ ವೇಗಕ್ಕೆ ಬುಗುರಿ ನೆಲದಲ್ಲಿ ಗರಗರನೆ ತಿರುಗಿ ಆರಂಭದಲ್ಲಿ ವೇಗವಿದ್ದರೂ ಕಾಲಕ್ರಮೇಣ ತನ್ನ ವೇಗ ನಿಯಂತ್ರಣಕ್ಕೆ ಬಂದು ಕೊನೆಗೆ ನಿಧಾನವಾಗಿ ತನ್ನ ಬಲವನ್ನ ಕಳೆದುಕೊಳ್ಳುತ್ತಾ ನೆಲದ ಮೇಲೆ ಬೀಳುತ್ತದೆ. ಆಗ ಮತ್ತೆ ನಾವು ತಿರುಗಿಸುವ ಪ್ರಯತ್ನ ಮಾಡ್ತೇವೆ. ಮತ್ತೆ ನಮ್ಮ ಖುಷಿಯನ್ನ ಹೆಚ್ಚಿಸಿಕೊಳ್ಳುವ, ನೋಡುವ ಬಗೆ ನಮ್ಮಲ್ಲಿ ಇನ್ನಷ್ಟು ಆಸೆಯನ್ನು ಹುಟ್ಟಿಸುತ್ತೆ. ಮತ್ತೆ ಆಟ ಕಲಿತೀವಿ, ಮತ್ತೆ ಆಟವನ್ನು ಆಡ್ತೇವೆ. ಹೌದು ಬಂಧುಗಳೇ, ವಾಸ್ತವದಲ್ಲಿ ನಮ್ಮ ಬದುಕು ಕೂಡ ಅಷ್ಟೇ. ಜೀವನ ಎಂಬ ಈ ಪ್ರಯಾಣದಲ್ಲಿ ದೇಹವು ಪ್ರಾಣವು ಕೂಡ ಬುಗುರಿಯಂತೆ ತಿರುಗಿದಂತೆ ತಿರುಗಿ ಅಂದ ಚಂದವನ್ನು ಹೆಚ್ಚಿಸಿಕೊಳ್ಳುತ್ತದೆ. ಜೀವನದಲ್ಲಿ ಬಲವಿರುವಾಗ ಅಂದ ಚಂದ, ಹಾರಾಟ, ಹೋರಾಟ ಎಲ್ಲವೂ ಇದೆ. ಜೀವನ ಪರ್ಯಂತ ಅಂತೂ ಹೋರಾಟವನ್ನು ನಡೆಸ್ತೀವಿ. ಆದ್ರೆ ಒಂದಿನ ಈ ತಿರುಗಾಟ ಎನ್ನುವಂಥದ್ದು ನಿಲ್ಲಿಸಲೇಬೇಕಲ್ವೇ? ಅದು ಬುಗುರಿ ನಿಂತ ಹಾಗೆ ಕೂಡ ನಮ್ಗೆ ನಿಲ್ತದೆ. ಬುಗುರಿ ತಿರುಗುವ ಹಾಗೆ ತಿರುಗುವಲ್ಲಿ ಭಗವಂತನ ಶಕ್ತಿ, ಆ ಪರಮಚೇತನ ಇರುವುದು ನಮ್ಮ ಕಣ್ಣಿಗೆ ಕಾಣುವುದೇ ಇಲ್ಲ. ಅಗೋಚರವಾಗಿ ಅದು ವ್ಯವಹರಿಸುತ್ತದೆ. ಕಾಲ ಸಮಯ ಮೀರಿದಾಗ ದೇಹಕ್ಕೆ ವಯಸ್ಸಾಗಿ ಅನಾರೋಗ್ಯ ಪೀಡಿತವಾಗಿ ಯಾವುದೋ ಒಂದು ಕಾರಣದಿಂದ ಪ್ರಾಣ ಪಕ್ಷಿ ಹಾರಿ ಹೋಗಿ ದೇಹವು ಆಟವನ್ನು ಮುಗಿಸಿ ಈ ನೆಲದ ಮಣ್ಣಿನಲ್ಲಿ ಮಣ್ಣಾಗಿ ಹೋಗ್ತದೆ ಎಂಬ ವಾಸ್ತವ ಪ್ರಜ್ಞೆಯನ್ನು ಕೂಡ ನಾವು ಎಷ್ಟೋ ಬಾರಿ ಮರೆತು ಬಿಡ್ತೇವೆ. ಮರೆಯಬಾರದು. ನಮಗೊಂದು ಜೀವನದ ವಿಶಿಷ್ಟವಾದ ಪಾಠ ಅದು. ಅದನ್ನೇ ಈ ಕಗ್ಗದಲ್ಲಿ, ಅದನ್ನೇ ಕವಿಯಲ್ಲಿ ಹೇಳಿರುವಂತಹದ್ದು. ಮಣ್ಣಿನಲ್ಲಿ ಮಣ್ಣಾಗುವ ಮುನ್ನ ಒಮ್ಮೆಯಾದರೂ ಆ ಪರಮಚೇತನ ಶಕ್ತಿಯನ್ನ ಧ್ಯಾನಿಸೋಣ. ಅಹಂಭಾವವನ್ನ ಕಳಚಿಕೊಂಡು ಸಾಮಾನ್ಯ ಮನುಜನಾಗಿ ಕರ್ಮಭೂಮಿಯಲ್ಲಿ ಬದುಕಿಗೊಂಡು ಹೊಸ ಅರ್ಥವನ್ನ ಬರೆಯೋಣ. ಏನಂತೀರಿ? ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ. ನಿಮ್ಮ ಗಮನವಿರಲಿ ಆರೋಗ್ಯದತ್ತ. ಆರೋಗ್ಯ ಸೂತ್ರವನ್ನ ದಯವಿಟ್ಟು ಸುಂದರವಾಗಿ ಪಾಲಿಸಿ. ನಮಸ್ಕಾರ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ನಾಳೆ ಇನ್ನೊಂದು ಕಗ್ಗದೊಂದಿಗೆ.